ಕುಡ್ಲ ಪಂಪಲ್ದ ಹೃದಯ ಭಾಗಡುಪುನ ಗ್ರೀಕ್ ಗ್ಯಾಲಕ್ಸಿ ಕಟ್ಟಣದ ಹೋಟೆಲ್ ಹಿರಾ ಇನ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಹಿರಾ ಫೆಸ್ಟನ್ನು ಅಟಣೆ ಮಂತದೀತದು ಮೂಜಿ ದಿನದ ಈ ಹಿರಾ ಫೆಸ್ಟನ್ನು ಹೋಟೆಲ್ದ ಮಾಲಕರು ಅಶ್ರಫರ್ನ ಅಮ್ಮ ಶ್ರೀಮತಿ ಬಿ ಫಾತುಮಾ ಐತಾರ ಬೈಯಾಗ ಉದಿಪನ ಮಲ್ತೇರು ಕುಡ್ಲ ಹೃದಯ ಭಾಗಡುಪ್ಪುನ ಪಂಫೆಲ್ ಗ್ರೀಕ್ ಗ್ಯಾಲಕ್ಸಿ ಕಟ್ಟಣಡುಪ್ಪುನ ಹೋಟೆಲ್ ಹಿರಾ ಇನ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೊಕ್ಕ ಕನ್ವೆನ್ಷನ್ ಹಾಲ್ ವತಿರ್ದು ಹಿರಾ ಫೆಸ್ಟ್ 2024 ಜನವರಿ 14, 15, 14 ತಾರೀಕು നടപ്പെരേത്തത് ഇന്നത്തെ ഉദിപന ലേസ് ഐത്താർ നടത്തുന്നത്. ಹಿರಾ ಇನ್ ಮಾಲಕರು ಅಶ್ರಫ್ ರೆನಾ ಅಮ್ಮ ಬಿ ಫಾತಿಮಾ ಆಹಾರ ಮೇಳಗೂ ಚಾಲನೆ ಕೊರಿಯರು. ಕುಡ್ಲ ಮಹಾನಗರ ಪಾಲಿಕೆದ ಸದಸ್ಯರು ಸಂದೀಪ್ ಗರೋಡಿ ಪಾತ್ರರೊಂದು ಕುಡ್ಲ ಹೋಟೆಲ್ ಉದ್ಯಮಗೂ ಪುಗಡ್ತೆ ಪಡೆಯನ ಊರು. ದಕ್ಷಿಣ ಕನ್ನಡ ಜಿಲ್ಲೆದಕ್ಲೆಗೂ ಮಾತ್ರ ಅತ್ತಂದೆ ಕೈತಲ್ದ ಕೇರಳ ರಾಜ್ಯದ ಜನಕ್ಲೆಗ್ಲ ಎಡ್ಡೆ ತೆನಸನ್ ಕೊರ್ಪಿನಂಚಿನ ಸುಲಭ ಅವಕಾಶನ ಉದ್ಯಮಿಲು ಮಲ್ತು ಕೊಡ್ತೀರು. ಈ ಹೋಟೆಲ್ ಆಹಾರ ಮೇಳದ ಮೂಲಕ ಬೇತೆ ಬೇತೆ ರೀತಿದ ಆಹಾರ ಖಾದ್ಯಲು ತಿಂಡಿ ತೆನಸ್ಲೆನ್ನು ಒದಗಿಸಾವನ ಬೇಲೆ ಈ ಹೋಟೆಲ್ ಮುಖಾಂತರ ಶುರುವಾತನು ಪಡೆದು ಕಾರ್ಯಕ್ರಮಕ್ಕೂ ಶುಭ ಹಾರೈಸಿರು. ಮಂಗಳೂರಿನ ಹೃದಯ ಭಾಗದಲ್ಲಿರತಕ್ಕಂತಹ ಪಂಪೆಲ್ ಪ್ರದೇಶದಲ್ಲಿ ಇವತ್ತು ಹೋಟೆಲ್ ಹಿರಾ ಇಂಟರ್ನ್ಯಾಷನಲ್ ಪ್ರಾರಂಭಗೊಂಡಿದೆ. ವಿವಿಧ ಮಂಗಳೂರು ಹೋಟೆಲ್ ಉದ್ಯಮಕ್ಕೆ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಊರು. ಈ ಹೋಟೆಲ್ನಿಂದ ದಕ್ಷಿಣ ಕನ್ನಡ ಅಲ್ಲದೆ ಹತ್ತಿರದ ಕೇರಳ ರಾಜ್ಯದ ಪ್ರಯಾಣಿಕರಿಗೂ ಕೂಡ ಈ ಹೋಟೆಲ್ನಿಂದ ಉತ್ತಮ ಖಾದ್ಯಗಳು ದೊರೆಯುವಂತಹ ಸುಲಭ ಅವಕಾಶ ಈ ಭಾಗದ ಜನರಿಗೆ ಈ ಒಂದು ಉದ್ಯಮಿಗಳು ಒದಗಿಸಿಕೊಟ್ಟಿದ್ದಾರೆ. ಈ ಒಂದು ಹೋಟೆಲ್ ಇನಾಗ್ರೇಷನ್ನ ಸಂದರ್ಭದಲ್ಲಿ ಒಂದು ಫುಡ್ ಇನ್ ಎನ್ನುವಂತಹ ಒಂದು ಆಹಾರ ಮೇಳವನ್ನು ಉದ್ಘಾಟಿಸುವುದರ ಮುಖಾಂತರ ಈ ಭಾಗದ ಜನರಿಗೆ ವಿವಿಧ ರೀತಿಯ ಖಾದ್ಯಗಳು ತಿನಿಸುಗಳನ್ನು ಒದಗಿಸುವಂತಹ ಕೆಲಸ ಈ ಒಂದು ಹೋಟೆಲ್ನಿಂದ ಪ್ರಾರಂಭ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತಾ ಈ ಭಾಗದಲ್ಲಿ ಈ ಒಂದು ಹೋಟೆಲನ್ನು ಪ್ರಾರಂಭಿಸತಕ್ಕಂಥ ಉದ್ಯಮಿಗಳಿಗೆ ಶುಭವನ್ನು ಹಾರೈಸುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು. ಹೋಟೆಲ್ ಮಾಲಕರು ಅಶ್ರಫ್ ಪಾತ್ರರೊಂದು ತಂಕ್ಲ ಹೋಟೆಲ್ ಕನ್ವೆನ್ಷನ್ ಹಾಲ್ ಇದ್ದದು ಸುಮಾರು 1,000 ಹೆಚ್ಚು ಜನ ಕುಲ್ಲುನ ಆಸನದ ವ್ಯವಸ್ಥೆ ಉಂಟು. ತಂಕ್ಲ ಹೋಟೆಲ್ 5 ರೂಮುಲು ಇದ್ದದು ಇಂದಿಟ್ಟು ಡೆಲುಕ್ಸ್ ಫ್ಯಾಮಿಲಿ ರೂಮುಲು ಉಂಟು. ಸ್ವಿಮ್ಮಿಂಗ್ ಪೂಲ್ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಉಂಟು. ಅಂಚನೆ ಫುಡ್ ಕೋರ್ಟ್ ಅರಬಿಕ್ ಸೌತ್ ಇಂಡಿಯಾ ವೆಜ್ ನಾನ್ ವೆಜ್ ಚೈನೀಸ್ದ ಆಹಾರಲು ತಿಕ್ಕೊಂಡು ತಂಕ್ಲ ಸಂಸ್ಥೆಗೂ ಭೇಟಿ ಕೊರ್ಲೆ ನಿಕ್ಲನ ಅಭಿಪ್ರಾಯ ತೆರಿಪಾದು ತಂಕ್ಲೆನು ಪ್ರೋತ್ಸಾಹಿಸಲು ಪಂಡದಕ್ಕೇನೊಂಡಿರು. ಹೋಟೆಲ್ ಹಿರಾ ಇಂಟರ್ನ್ಯಾಷನಲ್ ಓನರ್ ಆ್ಯಕ್ಚುಲಿ ಚೇರ್ಮ್ಯಾನ್. ಇದು ರೀಸೆಂಟ್ಲಿ ನಾವು ಓಪನ್ ಮಾಡಿದ್ದೀವಿ. ಇವತ್ತು ರೆಸ್ಟೋರೆಂಟ್ ಇದೆ, ಕನ್ವೆನ್ಷನ್ ಹಾಲ್ ಇದೆ, ವೆಜ್ ರೆಸ್ಟೋರೆಂಟ್ ಆ್ಯಂಡ್ ನಾನ್ ವೆಜ್ ರೆಸ್ಟೋರೆಂಟ್ ಎಲ್ಲ ಸಪ್ರೇಟ್ ಆಗಿ ನಾವು ಇವತ್ತು ಆರಂಭಗೊಳಿದ್ದೇವೆ. ಅದೇ ಥರ ಹಾಲ್ ಇದೆ, ಮದುವೆ ಹಾಲ್, ಕನ್ವೆನ್ಷನ್ ಹಾಲ್ 1000+ ಕೆಪಾಸಿಟಿ, 1,000ಕ್ಕಿಂತ ಜಾಸ್ತಿ ಜನ ಫಂಕ್ಷನ್ ಮಾಡ್ಬೋದು. ನೀವೆಲ್ಲರೂ ಇಲ್ಲಿಗೆ ಬನ್ನಿ, ಒಂದು ಸಾರಿ ನೋಡಿ ನಮ್ಮ ಫುಡ್ ಯಾವ ಥರ ನಾವು ಕೊಡ್ತಿದ್ದೇವೆ, ಒಳ್ಳೆ ಉಂಟಾ ಇಲ್ಲ, ನಿಮ್ಮ ಫೀಡ್ಬ್ಯಾಕ್ ಕೊಟ್ಟರೆ ನಮಗೆ ತುಂಬ ಸಂತೋಷವಾಗ್ತದೆ. ನಮ್ಮ ಒಂದು ಮಂಗಳೂರಿನಲ್ಲಿ ಈ ಥರ ಒಂದು ಕನ್ವೆನ್ಷನ್ ಹಾಲ್, ಒಂದು 3 ಸ್ಟಾರ್ ಕ್ಯಾಟಗರಿ ಅಂತ ಹೋಟೆಲ್, 3 to 4 ಸ್ಟಾರ್ ಹೇಳ್ಬೋದು. ಒಂದು ಸಾರಿ ಬಂದು ನೀವು ನೋಡಿ
ನಿಮ್ಮ ಫೀಡ್ಬ್ಯಾಕ್ ಕೊಟ್ಟು ನಮ್ಮ ಹತ್ರ ಏನಾದರೂ ನಿಮ್ಮ ಒಳ್ಳೆ ಅಭಿಪ್ರಾಯ ಹೇಳಿದರೆ ನಮಗೆ ತುಂಬ ಸಂತೋಷವಾಗ್ತದೆ. ನೀವು ಬಂದು ನಮ್ಮನ್ನು ಇನ್ನೂ ಕೂಡ ಸಪೋರ್ಟ್ ಈ ಥರ ಚೆನ್ನಾಗಿ ಮಾಡಬೇಕಂತ ನಿಮ್ಮ ಹತ್ರ ಬೇಡಿಕೊಳ್ತೇವೆ. ನಿಮ್ಮಲ್ಲಿ ಸ್ಪೆಷಾಲಿಟಿ ಯಾವ ಸರ್ ಫುಡ್ಡಲ್ಲಿ ಆಗಲಿ? ಆ್ಯಕ್ಚುಲಿ 3 ಟೈಪು ಫುಡ್ ಇದೆ. ವೆಜ್ ಆಗಲಿ, ನಾನ್ ವೆಜ್ ಆಗಲಿ, ಅರಬಿಕ್ ಆಗಲಿ, ಎಲ್ಲ ಥರ ಫುಡ್ ಇಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಅದೇ ಥರ 50 ರೂಮ್ಸ್ ಇದೆ. ಯಾವುದಾದ್ರೂ ನಮ್ಮ ಲಕ್ಸುರಿ ರೂಮ್ಸ್ ಇದೆ, ಫ್ಯಾಮಿಲಿ ರೂಮ್ಸ್ ಎಲ್ಲ. ಅದೇ ಥರ ಇಲ್ಲಿ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತು ಇದಿದೆ, ಸ್ವೀಟ್ ರೂಮ್ ಇದೆ, ಮತ್ತು ಪ್ರೀಮಿಯಂ ರೂಮ್ ಇದೆ, ಡಿಲಕ್ಸ್ ರೂಮ್ ಇದೆ. ಒಳ್ಳೆ ಚೆನ್ನಾಗಿ ಮಾಡಿದ್ದೇವೆ. ರೂಮ್ಸ್ ಎಲ್ಲ ರೀಸನಬಲ್ ಪ್ರೈಸ್ನಲ್ಲಿ ಕೊಡ್ತಿದ್ದೀವಿ. ಕನ್ವೆನ್ಷನ್ ಸೆಂಟರ್ಗೆ ಪಾರ್ಕಿಂಗ್ ಫೆಸಿಲಿಟಿ ಹೇಗಿದೆ ಸರ್? ಎಷ್ಟು ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ? ಕಾರ್ ಪಾರ್ಕಿಂಗ್ ಬೇಕಾದಷ್ಟಿದೆ. ಫ್ರಂಟ್ನಲ್ಲಿದೆ, ಬ್ಯಾಕ್ನಲ್ಲಿದೆ, ಬೇಸ್ಮೆಂಟಲ್ಲಿದೆ, ತುಂಬ ಫೆಸಿಲಿಟಿ ಮಾಡಿದ್ದೀವಿ. ಅದಕ್ಕೋಸ್ಕರ ಅದು ಒಳ್ಳೆ ಇಲ್ಲಿ ಈ ಲೊಕೇಶನ್ನಲ್ಲಿ ಈ ಥರ ಪಾರ್ಕಿಂಗ್ ಇರೋದು ತುಂಬ ಜನರಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ಪಾರ್ಕಿಂಗ್ ಎಲ್ಲ ಫೆಸಿಲಿಟಿ ಮಾಡ್ತಿದ್ದೇವೆ ನಾವು.